ಮೈಸೂರಿನಲ್ಲಿ ದೇವಾಲಯವೊಂದನ್ನು ಕೆಡವಲಾಗಿದೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನಧಿಕೃತ ದೇವಾಲಯಗಳೇ ಇಲ್ಲ ಎಂದು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಧಿಕೃತವಾಗಿ ದೇವಾಲಯ ನಿರ್ಮಾಣ ಮಾಡಿರುವಲ್ಲಿ ಯಾವುದೇ ತೊಂದರೆ ಇಲ್ಲ. ಹಾಗಾಗಿ ನಾನು ಎಲ್ಲರನ್ನೂ ಕೇಳುವುದು ಇಷ್ಟೇ, ದೇವಾಲಯ ನಿರ್ಮಾಣ ಮಾಡುವ ಸಂದರ್ಭ ಅಧಿಕೃತವಾಗಿ ಕಾನೂನು ಪ್ರಕಾರ ಸರಿಯಾದ ಆಜ್ಞೆಗಳನ್ನು ಪಡೆದು ನಿರ್ಮಾಣ ಮಾಡುವುದು ಒಳಿತು. ಹಾಗೆ ಮಾಡದಿದ್ದಲ್ಲಿ ಮುಂದೆ ಅಪಾಯವಿದೆ. ಯಾಕಂದ್ರೆ ಕಾನೂನಿನ ಅಸ್ತ್ರ ಎಲ್ಲರ ಮೇಲೆ ಹರಿಯುತ್ತದೆ. ಇಂತಹ ಕಾನೂನುಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಸರ್ಕಾರ ಅನಧಿಕೃತವಿದ್ದಂತಹ ದೇವಾಲಯಗಳನ್ನು ಅಧಿಕೃತ ಮಾಡಲಿ ಎಂದು ಸಲಹೆ ನೀಡಿದರು. ಈಗ ಆಗಿರೋದು ಮೈಸೂರಲ್ಲಿ ಮಾತ್ರ ಅದಾಗಿದೆ. ನಮ್ಮ ಜಿಲ್ಲೆಯಲ್ಲಿ ಇಂತಹ ಅನಧಿಕೃತವಾದಂಥ ದೇವಾಲಯಗಳೇ ಇಲ್ಲ. ಈಗ ನಾವು ಕಂಡ ಹಾಗೆ ನಮ್ಮ ಎಲ್ಲಿ ಅಧಿಕೃತವಾಗಿ ದೇವಾಲಯಗಳಿದ್ದಾವೆ ಅಥವಾ ನಿರ್ಮಾಣ ಇದೆ ಅಲ್ಲಿ ಯಾವತ್ತೂ ಅಪಾಯ ಇಲ್ಲ. ನಾನು ಎಲ್ಲರೂ ಕೇಳ್ಕೊಳ್ಳೋದಿಷ್ಟೇ, ದೇವಾಲಯ ಕಟ್ಟುವಾಗ ದೇವಾಲಯ ಅಂತಂದರೆ ಅದನ್ನು ಅಧಿಕೃತವಾಗಿ ಕಾನೂನು ಪ್ರಕಾರ ಸರಿಯಾದ ಆಜ್ಞೆಗಳನ್ನು ಪಡ್ಕೊಂಡು ಮಾಡಬೇಕು. ಮಾಡದೇ ಇದ್ದರೆ ಅಪಾಯ ಇದೆ. ಯಾಕಂದರೆ ಕಾನೂನಿನ ಅಸ್ತ್ರ ಎಲ್ಲರ ಮೇಲೆ ಹರಿತದೆ. ಅದರಿಂದ ಇಂತಹ ಕಾರ್ಯವನ್ನು ಸರ್ಕಾರ ಗಮನದಲ್ಲಿ ಇಟ್ಕೊಂಡು ರೆಗ್ಯುಲರೈಸ್ ಮಾಡಲಿ.